ನಗರದ ಎ.ಬಿ. ಶೆಟ್ಟಿ ಸರ್ಕಲ್ ಇದ್ದ ಸ್ಥಳದಲ್ಲಿ ಟ್ರಾಫಿಕ್ ಐಲ್ಯಾಂಡ್ ನಿರ್ಮಾಣ ಮಾಡಲು ಉದ್ದೇಶಿಸಿದ ಹಿನ್ನೆಲೆಯಲ್ಲಿ ಶನಿವಾರದಿಂದ ಟ್ರಾಫಿಕ್ ಐಲ್ಯಾಂಡ್ ಮಾದರಿಯಲ್ಲಿ ಕಲ್ಲುಗಳನ್ನು ಜೋಡಿಸಿ ಅವುಗಳ ನಡುವೆ ಪ್ರಾಯೋಗಿಕ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಇದು ವಾಹನ ಸವಾರರು ಚಾಲಕರಲ್ಲಿ ಭಾರೀ ಗೊಂದಲ ಸೃಷ್ಟಿಸುವ ಜೊತೆಗೆ ಜನರ ಅಸಮಾಧಾನಕ್ಕೂ ಕಾರಣವಾಗಿದೆ. ಸರ್ಕಲ್ ಅನ್ನು ಈಗಾಗಲೇ ಕೆಡವಿ ಹಾಕಲಾಗಿದ್ದು ಅಲ್ಲಿ ಸರ್ಕಲ್ ಬದಲು 4 ಟ್ರಾಫಿಕ್ ಐಲ್ಯಾಂಡ್ಗಳನ್ನು ನಿರ್ಮಿಸಲು ಮಂಗಳೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಯೋಜನೆ ಹಾಕಿಕೊಂಡಿದೆ. ಟ್ರಾಫಿಕ್ ಐಲ್ಯಾಂಡ್ಗಳನ್ನು ನಿರ್ಮಿಸುವ ಮೊದಲು ಪ್ರಾಯೋಗಿಕವಾಗಿ ಅದೇ ಮಾದರಿಯಲ್ಲಿ ಕಲ್ಲುಗಳನ್ನು ಜೋಡಿಸಲಾಗಿದೆ. ಆದರೆ ಇದರಿಂದಾಗಿ ವಾಹನ ಸಂಚಾರದಲ್ಲಿ ಅಸ್ತವ್ಯಸ್ತವಾಗಿದೆ. ಪಾಂಡೇಶ್ವರ ಕಡೆಯಿಂದ BSNL ಓಲ್ಡ್ ಕೆಂಟ್ ರಸ್ತೆ ಕಡೆಗೆ ಹೋಗುವವರು ಈ ಹಿಂದಿನಂತೆ ಎ.ಬಿ. ಶೆಟ್ಟಿ ಸರ್ಕಲ್ ಮೂಲಕ ಒಳಗೆ ಹೋಗಲು ಅವಕಾಶ ನೀಡದೆ ಹ್ಯಾಮಿಲ್ಟನ್ ಸರ್ಕಲ್, ರಾವ್ ಡ್ರೈವ್ ಸರ್ಕಲ್, ಕ್ಲಾಕ್ ಟವರ್ ಮೂಲಕ ಸುತ್ತಾಡಿ ಬರಲು ಅವಕಾಶ ನೀಡಲಾಗಿದೆ. ಇದರಿಂದ ಅಸಮಾಧಾನಗೊಂಡ ಅನೇಕ ಮಂದಿ ವಾಹನ ಚಾಲಕರು ಶನಿವಾರ ಸಂಚಾರ ಪೊಲೀಸರ ಜೊತೆ ವಾಗ್ವಾದಕ್ಕಿಳಿದರು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಇವತ್ತು ನಮಗೆ ಇಲ್ಲಿ ಪ್ರತಿಭಟನೆ ಮಾಡಿ ಜನ ಸಂಚಾರ ಅಡ್ಡಿ ಆಗ್ತದೆ ಅಂತ ಹೇಳಿದ್ದಾರೆ. ಬಟ್ ನಾವು ಹೇಳ್ತಾ ಇದ್ದೇವೆ, ಇದನ್ನು ನೀವು ಸಮಸ್ಯೆಗೆ ಪರಿಹಾರ ಪಡೆದಿದ್ದಲ್ಲಿ ನಾವು ಇದೇ ಸರ್ಕಲ್ನಲ್ಲಿ ಮಲಗ್ತೇವೆ ಎಂದು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಯಾರಿಗೂ ಕೆಲಸ ಇಲ್ಲ, ಉದ್ಯೋಗ ಇಲ್ಲ, ಅಂಥದ್ರಲ್ಲಿ ಈಗ ಒಂದು ಹೋಗುವ ರಸ್ತೆಯನ್ನು ಸಹ ಈ ಥರ ಮಾಡಿ ಹಾಕಿದ್ದಾರೆ.